ನಾನು ಆಮ್ ಆದ್ಮಿ ಪಾರ್ಟಿಯಲ್ಲಿ ಸಕ್ರಿಯವಾಗಿ ಈಗ ಒಂದು 7-8 ತಿಂಗಳಿಂದ ದುಡಿತಾ ಇದ್ದೇನೆ. ನಮ್ಮ ಪ್ರಚಾರ ಕಾರ್ಯವನ್ನು ನಾವು ಪುತ್ತೂರು ತಾಲೂಕಿನಾದ್ಯಂತ ಬಿರುಸಿನಿಂದ ಮಾಡ್ತಾ ಇದ್ದೇವೆ. ಈಗ ಜನರ ಒಲವು ಹೆಚ್ಚಿನ ನಮ್ಮ ಪಕ್ಷದ ಕಡೆ ಇರುವುದರಿಂದ ನಾವು ಪಕ್ಷವನ್ನು ಇನ್ನಷ್ಟು ಪ್ರಚಾರವನ್ನು 224 ಬೂತಿನಾದ್ಯಂತ ಮಾಡಬೇಕಂತ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದೇವೆ. ಈಗ ನೀವು ಚುನಾವಣಾ ಪ್ರಚಾರಕ್ಕೆ ಹೋಗುವಲ್ಲಿ ಯಾವ ವಿಷಯವನ್ನು ಮುಖ್ಯವಾಗಿ ಅಜೆಂಡಾ ಮಾಡಿಕೊಂಡಿದ್ದೀರಿ ಅಂತ? ಅಂದರೆ ನಾವೀಗ ನಮ್ಮ ಇಲ್ಲಿ ಪುತ್ತೂರು ತಾಲೂಕಿಗೆ ಒಳ್ಳೆಯ ವಿದ್ಯಾವಂತ ಅಭ್ಯರ್ಥಿಯನ್ನೇ ಪಕ್ಷ ಘೋಷಣೆ ಮಾಡಿದೆ. ಅವರಂದರೆ ಒಂದು ವರ್ಷದಿಂದ ಈ ಕಡೆ ಈಗ ಪುತ್ತೂರಿನಾದ್ಯಂತ ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾಯಿದ್ರು ಪಕ್ಷದ ಬಗ್ಗೆ. ಜನರ ಎಲ್ಲ ಕಷ್ಟಗಳನ್ನೆಲ್ಲ ಅವರು ತಿಳ್ಕೊಂಡು ಪಕ್ಷವು ಅವರಿಗೆ ಟಿಕೆಟ್ ಅಂತಿಮ ಮಾಡಿದೆ ಇಲ್ಲಿ. ಅಂದರೆ ಎಲ್ಲರೂ ಮೂಲಭೂತ ಸೌಕರ್ಯದ ಬಗ್ಗೆ ಆಗಿರಲಿ, ಎಲ್ಲ ಸಮಸ್ಯೆಗಳ ಬಗ್ಗೆ ಅವರಲ್ಲೆಲ್ಲ ಈಗ ನಾವು ಫೀಲ್ಡ್ ಇದು ಮತ ಪ್ರಚಾರಕ್ಕೆ ಹೋಗ್ತಾ ಇರುವಾಗ ನಮಗೆ ದೂರುಗಳು ಬರ್ತಾ ಇದೆ. ಈಗ ಆಮ್ ಆದ್ಮಿ ಪಕ್ಷ ಪುತ್ತೂರಿಗೆ ಒಂದು ಹೊಸ ಪಕ್ಷ, ರಾಷ್ಟ್ರೀಯ ಪಕ್ಷ ಆದರೂ ಕೂಡ ಪುತ್ತೂರಿಗೆ ಹೊಸ್ತು. ಜೊತೆಗೆ ಪುತ್ತೂರಿನಲ್ಲಿ ಸಾಕಷ್ಟು ಈ ಸಲ ಒಂದು ರೀತಿಯ ಫೈಟ್ ಇದೆ ವಿವಿಧ ಪಕ್ಷಗಳ ಮಧ್ಯೆ. ಅದರ ಮಧ್ಯೆ ಆಮ್ ಆದ್ಮಿ ಯಾವ ರೀತಿಯ ಪ್ರದರ್ಶನ ನೀಡ್ತದೆ ಅಂತ? ಅಂದರೆ ನಾವು ಈಗಾಗಲೇ ದೆಹಲಿ ಮಾದರಿ ಮತ್ತು ಪಂಜಾಬ್ ಮಾದರಿ ಬಗ್ಗೆ ಜನರಿಗೆ ಇದು ಮನವರಿಕೆ ಮಾಡಿಕೊಟ್ಟು ಕೆಲವು ಪುತ್ತೂರಿನ ಪ್ರಣಾಳಿಕೆ ಇದೆ ನಮ್ಮಲ್ಲಿ, ಮೆಡಿಕಲ್ ಕಾಲೇಜು ಹಾಗೂ ಕೆಲವು ದೆಹಲಿ ಮಾದರಿ ಅಂತ ಮೊಹಲ್ಲಾ ಕ್ಲಿನಿಕ್ ಇಂಥದ್ದನ್ನೆಲ್ಲ ಜನರಿಗೆ ಮನವರಿಕೆ ಮಾಡಿ ಮತವನ್ನು ಕೇಳ್ತಾ ಇದ್ದೇವೆ. ಕಾಂಗ್ರೆಸ್ ಗೆಲ್ತದೆ, ಅಶೋಕರೇ ಗೆಲ್ತಾರೆ. ಟೋಟಲಲ್ಲಿ ಕಾಂಗ್ರೆಸ್ ಬರ್ತದೆ. ಅಶೋಕ್ ಕುಮಾರ್ ಗೆದ್ದರೆ ಅವರಲ್ಲಿ ಏನು ಕೇಳ್ತೀರಿ? ನಿಮ್ಮ ಊರಿಗೆ ಅಭಿವೃದ್ಧಿ ಯಾವುದು ಆಗಬೇಕು ಅಂತ ಕೇಳ್ತೀರಿ? ನಾವು ಈಗ ರೋಡ್ ಇದು ಮತ್ತು ಬೇರೆ ಎಲ್ಲ ಅಭಿವೃದ್ಧಿಯನ್ನು ಕೇಳಲಿಕ್ಕೆ ಇದು ಮಾಡಿದ್ದೇವೆ. ಅದು ಮಾಡಿಕೊಡ್ತಾರೆ, ಗ್ಯಾರಂಟಿ ಇದೆ ನಮಗೆ, ವಿಶ್ವಾಸ ಇದೆ. ನಾವು ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ನಾವು ಮೊದಲಿನಿಂದಲೂ ನಮ್ಮ ಪಕ್ಷ ಯಾರನ್ನು ನಿಲ್ಲಿಸ್ತದೆ ಅವರಿಗೆ ಸಪೋರ್ಟ್ ಮಾಡೋದು. ನಾವು ನಮ್ಮ ಅಭ್ಯರ್ಥಿ ಇವಾಗ ಆಶಾ ತಿಮ್ಮಪ್ಪ ಗೌಡರು. ನಮ್ಮ ಶಾಸಕರು ಈ ಸರ್ವೆ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಹಾಗಾಗಿ ನಮಗೆ BJPಯೇ ಬರಬೇಕೆಂದು ನಮ್ಮ ಆಸೆ. ಆಶಾ ತಿಮ್ಮಪ್ಪ ಗೌಡರು 1ನೇ ನಂಬರ್ನಲ್ಲಿ ಬರಬೇಕೆಂದು ನಮ್ಮ ಆಸೆ. ಇವಾಗ ಒಂದು ಸ್ವಲ್ಪ ಇದಾಗಿದೆ, ಇನ್ನು ಮತದಾನ ಆಗುವಾಗ ಎಲ್ಲ ಸರಿ ಹೋಗ್ತದೆ ಅಂತ ನನ್ನ ಭಾವನೆ. ನಮ್ಮ ಶಾಸಕರು ನಮ್ಮ ಇಲ್ಲಿ ಶಾಸಕರು ಬಂದ ನಂತರ ಯಾವ ಗಲಾಟೆಯೂ ಕೂಡ ಆಗಲಿಲ್ಲ ಸರ್. ನಾವು ನಿಮ್ಮ ಕಾಲೋನಿ ಉಂಟು, ಅಲ್ಲಿ ಒಂದು ಮಸೀದಿಗೆ ಸಹ ಅವರು ಒಂದು ರೋಡ್ ಸರಿ ಮಾಡಿದ್ದಾರೆ ನನ್ನ ಲೆಕ್ಕದಲ್ಲಿ. ಹಾಗಾಗಿ ಪುತ್ತೂರು ತಾಲೂಕು ಅನೇಕ ಅಭಿವೃದ್ಧಿ ಆಗಿದೆ. ಅದು ಒಂದಲ್ಲ ಎರಡಲ್ಲ, ಯಾವ ವಿಷಯದಲ್ಲೂ ನೀರು, ನೆಲ, ಜಲ ಎಲ್ಲ ವಿಷಯದಲ್ಲೂ ನಮ್ಮ ಶಾಸಕರು ಒಳ್ಳೆಯ ರೀತಿಯ ಕೆಲಸ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಕೆಲವರಿಗೆ ಅದು ಸರಿ ಹೋಗಲ್ಲ. ಈಗ ನಮ್ಮ ಪಕ್ಷದಲ್ಲಿ ನಮ್ಮ ಇಬ್ಬಾಗ ಆಗಿದೆ, ಅದು ತೊಂದರೆ ಇಲ್ಲ. ಆದರೂ ನಮ್ಮ ಆಶಾ ತಿಮ್ಮಪ್ಪ ಗೌಡರು ಗೆಲುವು ಸಾಧಿಸ್ತಾರಂತ ನನ್ನ ಆಸೆ ಸರ್. ಏನೆಂದರೆ ಈಗಿನ ಚುನಾವಣಾ ವಿಷಯದಲ್ಲಿ ಹೇಳೋದಾದರೆ ಈ ವರ್ಷ ನಮಗೆ ಅಶೋಕ್ ಕುಮಾರ್ ಅವರು ಬರಬೇಕು ಅಂತ ನಮಗೆ ಒಂದು ಅನಿಸಿಕೆ ಇದೆ. ಏಕೆಂದರೆ BJPಯವರು ಎಲ್ಲ ಸಬ್ಸಿಡಿ ಅದು ಇದೆಲ್ಲ ಅವರು ಕಡಿತಗೊಳಿಸ ಬರ್ತಾರೆ, ಏನು ಸೌಲಭ್ಯವನ್ನು ಕೊಡೋದಿಲ್ಲ. ಮತ್ತು ಹೇಳೋದು ಮಾತ್ರ, ಒಂದು ವಿಷಯ ಇಲ್ಲ. 15,000 ಅದು ಸಹ ಆಗಲಿಲ್ಲ, ಅಕೌಂಟಿಗೆ ಬರ್ತಾರೆ ಅಂತ. ಒಂದು 2,000 ರೂಪಾಯಿ ಅಕೌಂಟಿಗೆ ಹಾಕ್ತಾರೆ, ಅದಿಲ್ಲ ಅಂತ ಹೇಳೋದಿಲ್ಲ, ಇದನ್ನು ಹೇಳಬೇಕಲ್ಲ. ಮತ್ತು ಯಾವ ಅಭಿವೃದ್ಧಿ ಇಲ್ಲ BJPಯಲ್ಲಿ. ನಮಗೆ BJPಯನ್ನು ಇದು ಮಾಡಿ ವರ್ಷ ಈ ಸಲ ಕಾಂಗ್ರೆಸ್ ಬರಬೇಕು ಅಂತ ನಮಗೆ ಒಂದು ಅನಿಸಿಕೆ ಇದೆ. ನಮಗೆ ಕಾಂಗ್ರೆಸ್ ನಮ್ಮ ಅಶೋಕ್ ಕುಮಾರ್ ರೈ ಅವರ ಕೋಟಿಂಬಾಡಿ ಅವರನ್ನು ಒಂದು ಗಳಿಸಬೇಕಂತ ಒಂದು ಇದುಂಟು ನಮಗೆ. ಬೇರೆ ಅಭಿವೃದ್ಧಿ ಏನೂ ಇಲ್ಲ, ಎಲ್ಲ ಮೊದಲು ಮಾಡಿದ ಅಭಿವೃದ್ಧಿಯನ್ನು ಈಗ ಮಾಡ್ತಾ ಇದ್ದಾರೆ. BJP ಮಾಡಿದ್ದು ಅಂತ ಹೇಳ್ತಾರೆ ಅಷ್ಟೇ. ಎಲ್ಲ ಇದನ್ನು ರೇಷನ್ ಇದರಲ್ಲಿ ಸಹ ಕಡಿಮೆ ಮಾಡಿದ್ದಾರೆ. ಮುಸ್ಲಿಮ್ನ ಇದನ್ನು ಸಹ ತೆಗೆದುಹಾಕಿದ್ದಾರೆ. ಎಲ್ಲ ಸಬ್ಸಿಡಿ ಮತ್ತು ಗ್ಯಾಸಿಗೆ 1,170 ರೂಪಾಯಿ ಆಗಿದೆ. ಈಗ ಎಷ್ಟು ಇತ್ತು, ಈಗ ಎಷ್ಟು ಆಗಿದೆ. ಇದರಲ್ಲಿ ಬಡವರು ಅಲ್ಲ, ಒಂದು ಲಾಸ್ಟ್ ನಡು ಮಧ್ಯದವರೆಗವರಿಗೆ ಸೋಲಿಸೋದು, ಪಾಪದವರಿಗೆಲ್ಲ ಸಿಗ್ತದೆ ಎಲ್ಲ ಸೌಲಭ್ಯ ಎಲ್ಲ ಅವರಿಗೆಲ್ಲ ಕೊಡ್ತಾರೆ. ಆದರೆ ಮಧ್ಯವರ್ತಿಯವರು ಮಾತ್ರ ಇದರಲ್ಲಿ ಅವರಿಗೇನೂ ಇಲ್ಲ. ಹೇಳೋದು ಸ್ವಲ್ಪ ಉಂಟು, ಹಾಗೆ ಉಂಟು, ಇದುಂಟು ಅದುಂಟು ಹೇಳ್ತಾರೆ, ಮತ್ತೆ ಏನು ಸಿಗೋದಿಲ್ಲ ನಮಗೆ. ಆದರೆ ಈ ವರ್ಷ ನಮಗೆ ಒಂದು ಕಾಂಗ್ರೆಸ್ಸನ್ನು ಗಳಿಸಬೇಕಂತ ಒಂದು ಇದು ಉಂಟು ನಮಗೆ. ಕರೀನಾ
ಇರುವ 25 ವರ್ಷದಿಂಚಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಸರ್ವೆ ಮೂಜನೆ ಕೊಟ್ಟರೆ ಕೆಲಸ ಕಾರ್ಯ ಮಾಡ್ತಂದಿಲ್ಲ. ಬಹುಶಃ ನರೇಂದ್ರ ಮೋದಿ ಬೊಕ್ಕ ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿನ ಅಭಿವೃದ್ಧಿದ ಕೆಲಸವನ್ನು ತೂತು ಈ ಸರ್ತಿಲ ಭಾರತೀಯ ಜನತಾ ಪಕ್ಷ ಪುತ್ತೂರ್ತ ಅಭ್ಯರ್ಥಿ ಆಸ ತಿಮ್ಮಪ್ಪ ಗೌಡ್ರು ಹೆಚ್ಚು ಬಹುಮತದ ಗೆಲ್ಪೇರೆಂದು ಎನ್ನ ಆಶಯ. ಅಂಚನೆ ಫೀಲ್ಡ್ ಪೋನಾಗ ಭಾರಿ BJP ಪರವಾತ್ ಅಭಿವೃದ್ಧಿದ ಮಸ್ತಕ್ ಪಣ್ಣೊಂದುಲ್ಲೇರು ಅಂಚಾತು ಈ ಸರ್ತಿಲ ಪುತ್ತೂರು BJP ಬರ್ಪಣ್ಣೊಂದು ಎನ್ನ ಆಶಯ. ಈ ಬಾರಿಯ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬಹಳ ಮಹತ್ವದ್ದಾಗಿದೆ. ಯಾಕಂದರೆ ಜನರು ಬೆಲೆ ಏರಿಕೆಯಿಂದ ಭಾಳಷ್ಟು ಕಂಗೆಟ್ಟಿದ್ದಾರೆ. ಆರ್ಥಿಕವಾಗಿ ಭಾಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇರುವಂಥ ಜನರಿಗೆ ಈ ಬಾರಿ ಒಂದು ಪಕ್ಷದ ವಿಚಾರ ಅಲ್ಲ, ಜನಪರ ಕಾಳಜಿ ಇರುವಂಥ ಒಂದು ಸರ್ಕಾರ ಈ ಬಾರಿ ಆಡಳಿತಕ್ಕೆ ಬಂದರೆ ಬಹಳ ಉತ್ತಮ. ಅದೇ ರೀತಿ ಪುತ್ತೂರಿನ ವಿಚಾರಕ್ಕೆ ಬರೋದಾದರೆ ಶ್ರೀಯುತ ಅಶೋಕ್ ಕುಮಾರ್ ರೈ ಬಹುಶಃ ಈ ಬಾರಿ ಒಂದು ಹೊಸ ಒಂದು ಅಧ್ಯಾಯಕ್ಕೆ ನಾಂದಿ ಅಂತ ಆಡ್ಬೋದು ಅಂತೇಳೋ ಒಂದು ವಿಚಾರ ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾಕಂದರೆ ಅವರು ತಮ್ಮ ವೈಯಕ್ತಿಕವಾಗಿ ಒಂದು ದಶಕಗಳಿಂದಲೂ ಈ ಬಾರಿ ಜನಪರ ಕಾಳಜಿಯೊಂದಿಗೆ ಕೆಲಸ ಕಾರ್ಯಗಳನ್ನು ಜನಹಿತ ದೃಷ್ಟಿಕೋನವನ್ನು ಇಟ್ಕೊಂಡು ಮಾಡ್ತಾ ಬಂದವರು. ಈ ಬಾರಿ ಅವರು ಹೊಸ ಟ್ರೆಂಡ್ ಇದೆ. 2-3 ಈಗ ಪಕ್ಷೇತರ ಅಭ್ಯರ್ಥಿ ಒಂದು ಕಡೆ ಇದ್ದಾರೆ, ಮತ್ತು BJP ಇದೆ, ಅದರೊಂದಿಗೆ ಕಾಂಗ್ರೆಸ್ ಪಕ್ಷ. ಈ ಬಾರಿ ಎಲ್ಲ ಅಶೋಕ್ ಕುಮಾರ್ ರೈ ಅವರು ಜಯ ಸಾಧಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡುಬರ್ತಾ ಇದೆ. ಅದೇ ರೀತಿ ಯಾವುದೇ ಪಕ್ಷ ಬಂದರೂ ಕೂಡ ಜನಹಿತ ಒಂದು ಜನಪರವಾದಂಥ ಕೆಲಸಗಳಾಗಬೇಕು. ಇಲ್ಲಿನ ಜನರ ಮೂಲಭೂತ ಅವಶ್ಯಕತೆಗಳೇನು ಅದಕ್ಕೆ ಮಹತ್ವವನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಅದರೊಂದಿಗೆ ಈ ಜಾತಿ ಧರ್ಮ ಅದು ಇದು ವಿಚಾರಗಳನ್ನು ಬಿಟ್ಟು ಏನು ನಮ್ಮ ಈ ರಾಜ್ಯದ ಒಂದು ಅಭಿವೃದ್ಧಿಯ ಚಿಂತನೆಯನ್ನು ಬಯಸುವಂಥ ಸಹಕಾರ ಬಂದರೆ ಉತ್ತಮ ಅನ್ನೋದು ನನ್ನ ಅನಿಸಿಕೆ. ನಾನು ಭಾರತೀಯ ಜನತಾ ಪಕ್ಷದ ಓರ್ವ ನಿಷ್ಠಾವಂತ ಕಾರ್ಯಕರ್ತ. ಸುಮಾರು ನನ್ನ 18ನೇ ವರ್ಷದಿಂದ ನಾನು ಈ ಫೀಲ್ಡ್ಗೆ ಇಳಿದಿದ್ದು. ಯಾವುದೇ ಚುನಾವಣೆ ಬಂದರೂ ಸಹ ಈ ನಮ್ಮ ಸ್ಥಳದಲ್ಲಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ಅವರ ಮನವೊಲಿಸಿ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ನಾವೀಗ ಕೆಲವು ಮನೆಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ಜನರು ಇಲ್ಲಿ ಶಾಸಕರು ಮಾಡಿದಂತಹ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಹಾಗೆ ಮುಂದೆಯೂ ನಾವು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತೇವೆ ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಲ್ಲಿ ಪುತ್ತೂರು ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷವೇ ವಿಜಯಿಯಾಗುತ್ತದೆ ಎಂದು ನಾನು ಈ ಮೂಲಕ ಹೇಳಲು ತುಂಬ ಹೆಮ್ಮೆ ಪಡ್ತೇನೆ. ಎಂಕ್ಲ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಶೋಕ್ ರೈ ಬೇರೆ ಕೋಡಿಂಬಾಡಿ ಬೇರೆ ಗೆಲ್ಪುಡೊಂದು ಅನ್ನತೆ ಎಂಕ್ಲ ಪಕ್ಷದ ಪೋತ ಬೇರೆ ಈತನಡ ಅಭಿವೃದ್ಧಿತ ಸಹಕಾರದಿಂದ ಊರುಟು ಜನಪ್ರಿಯವಾದ ಪಡೆಯಿನಾರು ಅಂಚನೆ ನನ್ನ ದುಂಬುಗಳ ಕಾಂಗ್ರೆಸ್ ಗೌರ್ಮೆಂಟ್ ಬತ್ತ ಆರು ಗೆಲ್ತಿನಿಂದ ಈ ಊರುತ ಶ್ರೇಯಾಭಿವೃದ್ಧಿ ಹೆಚ್ಚಿನ ಕೆಲಸನ ಮಲ್ಪೆರಿಂದ ಆಶಯ ಇಟ್ಟು ಎಂಕ್ಲ ಜನ ಬೆಂಬಲದೊಟ್ಟಿಗೆ ಈ ಗ್ರಾಮದ ಆರಂಭಿತ್ತೆ ಪ್ರಚಾರ ಮಲ್ತಂದಿಲ್ಲ. ನಾನು ರಾಮಚಂದ್ರ ಸೊರಕೆ, ಸರ್ವೆ ವಲಯ ಕಾಂಗ್ರೆಸ್ನ ಉಸ್ತುವಾರಿ. ನಾನು ಕಾಂಗ್ರೆಸ್ ಪಕ್ಷದಿಂದ ಸುಮಾರು ವರ್ಷದಿಂದ ದುಡಿತಾ ಇದ್ದೇನೆ. ಈ ಭಾಗದ ಸರ್ವತೋನ್ಮುಖ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷದ ಮುಖಾಂತರ ಆಗಿದೆ. ಈಗ ಈ ಪ್ರಸ್ತುತ ಸಮಯದಲ್ಲಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಅಶೋಕ್ ಕುಮಾರ್ ರೈ ಅವರು ಸ್ಪರ್ಧಿಸಿದ್ದಾರೆ. ಹೆಚ್ಚಿನ ಅಂಶ ನಮ್ಮ ಭಾಗದಲ್ಲಿ ನಾವು ಹೋದಂಥ ಮನೆಗಳಲ್ಲಿ ಹೆಚ್ಚಿನ ಒಂದು ಅಶೋಕ್ ರೈ ಅವರ ಅಥವಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತದಾರರು ಒಲವನ್ನು ತೋರಿಸಿದ್ದಾರೆ. ಅಭಿವೃದ್ಧಿಯ ಕಡೆಗೆ ಮತ ಹಾಕುವಂಥ ಕೆಲಸವನ್ನು ಈ ಸಜ್ಜನ ಮತದಾರರು ಮಾಡ್ತಾಯಿದ್ದಾರೆ. ಅಶೋಕ್ ರೈ ಗೆದ್ದರೆ ಅಂದರೆ ನಾವು ಕಾಂಗ್ರೆಸ್ ಪಕ್ಷ ಗೆದ್ದಾಗಿ. ಕಾಂಗ್ರೆಸ್ ಪಕ್ಷ ಗೆದ್ದರೆ ಇಡೀ ಸಾಮಾನ್ಯರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅವರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಕೆಲಸ ಕಾರ್ಯ ಆಗ್ತದೆ. ಅದೇ ರೀತಿಯಲ್ಲಿ ಅಶೋಕ್ ರೈ ಅವರು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ದುಡಿದು ಅನುಭವ ಇದ್ದವರು. ಒಬ್ಬ ಅನುಭವಿ ರಾಜಕಾರಣಿಯಾಗಿ ನಮ್ಮ ಪುತ್ತೂರಿನ ಸರ್ವತೋನ್ಮುಖ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ ಅನ್ನುವ ಒಂದು ಧೈರ್ಯ ನಮಗಿದೆ. ಅದೇ ರೀತಿ ಕಾರ್ಯಕರ್ತರಲ್ಲಿ ಇದೆ. ಅದೇ ರೀತಿಯಲ್ಲಿ ಮತದಾರರಲ್ಲಿಯೂ ಕೂಡ ಆ ಒಂದು ಭಾವನೆ ಆಗಿದೆ. ನನ್ನ ಹೆಸರು ಸುರೇಶ್ ಕುಮಾರ್. ಈ ಸಲದ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯೇ ಜಯಬೇರಿ ಗೆಲ್ಲುವುದು. ಯಾಕಂದರೆ ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿಗೆ ಬಿಜೆಪಿಯೇ ಭರವಸೆ. ಆದ್ದರಿಂದ ಬಿಜೆಪಿಯನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲ್ಲಿಸುವುದು ನಮ್ಮೆಲ್ಲ ಕಾರ್ಯಕರ್ತರ ಆಸೆ.
ಸ್ಟಾರ್ಟಾ? ನಾನು ಸಿದ್ದಿಕ್ ಸುಲ್ತಾನ್ ಕೂಡ್ರಸ್ತೆ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣ ಅಧ್ಯಕ್ಷನಾಗಿದ್ದೇನೆ. ಹಲವಾರು ಪಕ್ಷದ ಹುದ್ದೆಯನ್ನು ನಿರ್ವಹಿಸಿದ್ದೇನೆ. ನನ್ನ ಸರ್ವ ವಲಯ ಕಾಂಗ್ರೆಸ್ನಲ್ಲಿ ಕೂಡ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಾವು ಪುತ್ತೂರಿನಲ್ಲಿ ಈ ಬಾರಿ ಒಂದು ಬದಲಾವಣೆಯ ಸಮಗ್ರವಾದ ಬದಲಾವಣೆಯನ್ನು ತರಬೇಕು ಅಂತ ನಮ್ಮ ಅಭ್ಯರ್ಥಿ 𝐒𝐻𝐿 ಅವರನ್ನು ಗೆಲ್ಲಿಸುವ ಒಂದು ಪ್ರಯತ್ನಕ್ಕಾಗಿ ನಾವೀಗಾಗಲೇ ಮನೆ ಮನೆ ಭೇಟಿಯನ್ನು ಮಾಡ್ತಾ ಇದ್ದೇವೆ. ಪುತ್ತೂರಿನಲ್ಲಿ ಲಂಚ ಹಾಗೂ ಭ್ರಷ್ಟಾಚಾರ ರಹಿತವಾದಂಥ ಒಂದು ಸುಂದರವಾದಂಥ ಆಡಳಿತ ಪುತ್ತೂರಿಗೆ ಅಗತ್ಯ ಇದೆ. ನೀವು ನೋಡ್ತಾ ಇರ್ಬೋದು, 40% ಭ್ರಷ್ಟಾಚಾರದಿಂದ ನಮ್ಮ ಕರ್ನಾಟಕ ಸರ್ಕಾರ ನಲುಗಿ ಹೋಗಿದೆ. ಅದೆಲ್ಲವನ್ನು ಕೂಡ ಕಡಿವಾಣ ಹಾಕಲಿಕ್ಕೆ ಕಾಂಗ್ರೆಸ್ಸಿನ ಒಂದು ಉತ್ತಮ ಆಡಳಿತ ಅಗತ್ಯ ಇದೆ. ಪುತ್ತೂರಿಗೂ ಕೂಡ ಭ್ರಷ್ಟಾಚಾರ ರಹಿತ ನಿಮಗೆ ನೋಡ್ಬೋದು, ಮಿನಿ ವಿಧಾನಸೌಧದ ಗೋಡೆ ಕೂಡ ಬಾಗಿಲುಗಳು ಕೂಡ ಎಲ್ಲ ಕೈ ನೀರಿಸಿ ಲಂಚವನ್ನು ಕೇಳ್ತಿರುವಂಥ ಈ ಸಂದರ್ಭದಲ್ಲಿ ಭ್ರಷ್ಟಾಚಾರವನ್ನು ತೊಲಗಿಸಲಿಕ್ಕಾಗಿ 𝐻𝐿 ಅವರನ್ನು ಗೆಲ್ಲಿಸಲಿಕ್ಕೆ ಸರ್ವ ಪ್ರಯತ್ನವನ್ನು ನಾವು ಮಾಡ್ತೇವೆ ಎಂದು ಭರವಸೆ ನೀಡ್ತೇವೆ. ಕೋಟದ ಬ್ರಾಂಚ್ ಉಂಟು ಅಲ್ಲೇ ಎಡ್ಡನು ಊರುಡು ಎಡ್ಡೆ ನಡಪನು ಪುತ್ತೂರು ಬ್ರಾಂಚ್ ಉಂಟು ಪ್ರಚಾರ ಎಡ್ಡೆ ರೀತಿ ನಡಪನು ದಾಯ್ತ ಪುಂಡ ಡಾಮರ್ತ ಇಂದು ಎಸ್ತೆ ಅವಡು ಕಾಂಕ್ರೀಟ್ ಐಟಿ ಎಡ್ಡೆ ಪಂಟೋಲು ಕಾಂಕ್ರೀಟ್ ರೋಡ್ ಅವಡು ಅಲ್ಲೈತೆ ಬತ್ತಿನ ಇಂಚಿಗೆ ಬರ್ತೀರಿ ಕಡಿಮೆ ನಡಕ ಪಂಟೋಲು. ಓಟಿನ ಬಗ್ಗೆ ಮಾತಾಡೋದಿದ್ದರೆ ಇಲ್ಲಿ ನಮಗೇನಪ್ಪ ಅಂತಂದರೆ ನಮಗೆ ಫಸ್ಟು ಅಭಿವೃದ್ಧಿ, ನಮಗೆ ನಮ್ಮ ರಾಜ್ಯ ತಾಲೂಕು ಗ್ರಾಮದಿಂದಲೇ ಶುರು ಆಗಬೇಕು. ಆ ಅಭಿವೃದ್ಧಿ ಮಾಡೋದು ಎಷ್ಟರ ಮಟ್ಟಿಗೆ ಅಂತ ಹೇಳೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಮತ್ತು ಪಾರ್ಟಿ ನಮಗೆ ಯಾವುದು ಬಂದರೂ ದೊಡ್ಡ ಇದಲ್ಲ. ಮೇಯ್ನಾಗಿ ಅಭಿವೃದ್ಧಿಗೆ ಅಂದರೆ ಸಾಮಾಜಿಕ ಸೇವೆ ಅವರ ಮನಸ್ಸಿನಲ್ಲಿ ಇರಬೇಕು. ಸೊ ಅದು ನಮ್ಮ ಒಂದು ಆಸೆ ಇರ್ತದೆ. ಮತ್ತು ಈಗ ಏನಂದರೆ ಎಲ್ಲ ವಿಷಯದಲ್ಲಿ ನೋಡಿದರೆ ನಮಗೆ ಉದಾಹರಣೆಗೆ ಗೋ ರಕ್ಷಣೆ ಆಗಲಿ ಎಲ್ಲ ವಿಷಯದಲ್ಲಿ ನಾವು ಒಂದು ಪ್ರಾಮುಖ್ಯತೆ ಕೊಡಬೇಕಾಗ್ತದೆ. ಸೊ ಹಾಗೆ ನೋಡುವಾಗ ಪಕ್ಷದ ವಿಷಯ ನಾವಂತ ಹೇಳಲಿಕ್ಕಿಲ್ಲ. ಅಂದರೆ ನಮಗೆ ಸಮಾಜ ಸೇವೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ಅದು ಮೇಯ್ನ್ ನಮ್ಮದು. ಅದು ಅಲ್ಲಿಂದ ಟಿಕೆಟ್ ಹಂಚಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಸೊ ಅದು ಆ ರೀತಿ ಆಗಬಾರ್ದಿತ್ತು. ಅಂದರೆ BJP ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ ಮೇಲಿನ ಇದರಲ್ಲಿ ಪದಾಧಿಕಾರಿಗಳು ಹೇಗಿದ್ದಾರೆ ಅಂದರೆ ಅವರಿಗೆ ಅಂದರೆ ಒಂದು ಆಸಕ್ತಿ ಇರಬೇಕು. ಸಮಾಜ ಸೇವೆಯನ್ನೇ ಅವರದೊಂದು ಆದ್ಯತೆಯಲ್ಲಿ ಇಟ್ಕೊಂಡು ಮಾಡ್ತಿದ್ದರೆ ಅದು ಟಿಕೆಟ್ ಹಂಚಿಕೆ ಸರಿಯಾಗ್ತಿತ್ತು. ಈಗ ಟಿಕೆಟ್ ಹಂಚಿಕೆಯಲ್ಲೇ ಗೊಂದಲ ಆದ ಕಾರಣ ಈಗ ಮತದಾರರಿಗೆ ಅದು ಬಹಳ ಒಂದು ಗೊಂದಲ ಆಗಿಬಿಟ್ಟಿದೆ. ಈಗ ಉದಾಹರಣೆಗೆ ನಾವು BJPಗೆ ಹಾಕೋದಾ, ಅರುಣಪುತ್ತಲಿಗೆ ಹಾಕೋದಾ, ಕಾಂಗ್ರೆಸ್ಗೆ ಹಾಕೋದಾ, ಅವರು BJPಲಿ ಇದ್ದವರೇ. ಸೊ ನಮಗೆ 3 ಜನರು ಈಗ ಹತ್ತಿರ ಇದ್ದಾರೆ. ಈಗ ನಮಗೆ ಏನು ಮಾಡೋದು ಅಂದರೆ ನಮಗೆ ಕನ್ಫ್ಯೂಸ್ ಆಗ್ತಾ ಉಂಟು. ಈಗ ಅಶೋಕರಾವ್ ನಮಗೆ ಭಾಳ ಕ್ಲೋಸ್ ಆಗಿದ್ದರು, ಅರುಣಪುತ್ತಲ ಅಂತೂ ಮತ್ತು ಕ್ಲೋಸ್ ಆಗಿದ್ದಾರೆ, BJPಲಿರೋರು ಕೂಡ ಕ್ಲೋಸ್ ನಮಗೆ. ಸೊ ಆವಾಗ ನಮ್ಗೆ ಏನಾಗ್ತದೆ, ಈ ರೀತಿಯಾಗಿ ನಾವು ಆಸ್ಪದ ಪದಾಧಿಕಾರಿಗಳು ಕೊಡಬಾರ್ದು. ಅದನ್ನು ಒಂದು ಅವರು ಮೊದಲೇ ತೀರ್ಮಾನ ಮಾಡ್ತಿದ್ದರೆ ಯಾರೇ ಆಗಲಿ, ನಳಿನ್ ಕುಮಾರ್ ಆಗಲಿ, ಸದಾನಂದ ಗೌಡರಾಗಲಿ, ಯಾರೇ ಆಗಲಿ, ಅವರು ಅದನ್ನು ಸರಿಯಾಗಿ ಒಂದು ಯೋಚನೆ ಮಾಡಿ ಕೆಳಗಿನ ಲೆವೆಲಿಂದ ಅಂದರೆ ಕೆಳಗೆ ಅಂದರೆ ಮತದಾರರು ಯಾವ ರೀತಿ ಅವರಿಗೆ ಅಂದರೆ ಫೇವರ್ ಆಗಿ ಅವರು ಅಂದರೆ ಒಂದೇ ಪಕ್ಷದಲ್ಲ ಆ ರೀತಿಯಲ್ಲಿ ಟಿಕೆಟ್ ಹಂಚಿಕೆ ಮಾಡಬೇಕಿತ್ತು. ಸೊ ಟಿಕೆಟ್ ಹಂಚಿಕೆಯಲ್ಲಿ ಈಗ ಹೆಚ್ಚು ಕಡಿಮೆ ಆದ ಕಾರಣ ಮತದಾರರಿಗೆ ಭಾಳ ಗೊಂದಲ ಆಗಿದೆ ಈಗ. ಸೊ ಅದರ ಬಗ್ಗೆ ಈಗ ಹೆಚ್ಚಿನ ತೀರ್ಮಾನ ಅಂತೇಳಿ ನಾಡ್ದು ಮತಗಟ್ಟೆಯಲ್ಲಿ ಮಾಡಬೇಕಷ್ಟೇ, ಈಗ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮಗಂದರೆ ಎಲ್ಲರೂ ಬೇಕಾಗ್ತದೆ. ಸೊ ಹಾಗೆ ಸರಿ, ಥ್ಯಾಂಕ್ ಯು. ಇಲೆಕ್ಷನ್ ಇಲ್ಲಿ ಒಟ್ಟಾರೆಯಾಗಿ ಹೇಳಿದಾಗೆ ಮಿಕ್ಸ್ ಆಗಿಬಿಟ್ಟಿದೆ ಇಲ್ಲೀಗ. BJP ಕಾಂಗ್ರೆಸ್ ಪಕ್ಷೇತರ ಅಂತೇಳ್ಬಿಟ್ಟು ಒಂಥರ ಯಾವುದಕ್ಕೂ ನಾವು ಗೊಂದಲದಲ್ಲಿದ್ದೇವೆ. ಬಟ್ ಇಲ್ಲಿ ನೋಡಿದರೆ ಪುತ್ತೂರು ಕಡೆ ನೋಡ್ತಾ ಇದ್ದರೆ ಈಗ ನೀವೆಲ್ಲ ಕೇಳಿದಾಗೆ ಅರುಣ್ ಕುಮಾರ್ ಪುತ್ತಿಲ ಫಾರ್ ಪುತ್ತಿಲ ಅಂತೇಳಿ ಫೇಮಸ್ ಆಗಿಬಿಟ್ಟಿದೆ. ಜನರು ಯುವಕರೆಲ್ಲ ಆಲ್ಮೋಸ್ಟು ಪುತ್ತಿಲ ಕಡೆಯೇ ಸೇರಿಬಿಟ್ಟಿದ್ದಾರೆ ಬೆಂಬಲಕ್ಕೋಸ್ಕರ. ನಮ್ಮದು ಕೂಡ ಬೆಂಬಲ ಇದೆ, ಪುತ್ತಿಲಕ್ಕೆ ನಮ್ಮದು ಕೂಡ 100% ಬೆಂಬಲ ಇದೆ. ಬಟ್ ಅನಿವಾರ್ಯವಾಗಿ ನಮ್ಮದು ಕ್ಷೇತ್ರ ಬಂದುಬಿಟ್ಟು ಸುಳ್ಯ ಕ್ಷೇತ್ರ. ಸೊ ಹಾಗಾಗಿ ನಮ್ಮದು ಓಟು ಬಂದುಬಿಟ್ಟು ಸುಳ್ಯಕ್ಕೆ ಹೋಗುತ್ತೆ, ಅದು BJPಗೆ ಹೋಗುತ್ತೆ. ಸೊ ಭಾರತೀಯ ಜನತಾ ಪಾರ್ಟಿಗೆ ನಮ್ಮದು ಅಲ್ಲಿ ಆ ಕಡೆಯಿಂದ ಏನು ಅಷ್ಟೊಂದು ಅನಿಸ್ತಾ ಇಲ್ಲ. ಮೋಸ್ಟ್ಲಿ BJP ಬರ್ಬೋದು ಅನಿಸುತ್ತೆ. ಪುತ್ತೂರು ಕಡೆಯಲ್ಲಿ ಹೇಳೋಕ್ಕಾಗಲ್ಲ ಯಾವ ಥರ ಯಾರು ವಿನ್ ಆಗ್ತಾರೆ ಅಂತೇಳಿ ಲಾಸ್ಟ್ ಮಿನಿಟ್ ತನಕ ನಮಗೆ ಅದನ್ನು ಗೆಸ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಮೋಸ್ಟ್ಲಿ ಬೆಂಬಲ ಆಲ್ಮೋಸ್ಟು ಅರುಣ್ ಕುಮಾರ್ ಪುತ್ತಿಲ ಇದೆ. ಬಟ್ ಓಟ್ ಎಷ್ಟು ಬೀಳುತ್ತೆ ಅಂತ ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ. ಇದು ನನ್ನೊಂದು ಅನಿಸಿಕೆ. ಅಶೋಕ್ ಗೆಲ್ಪೇರು ಏನು ಪನ್ನಾಗ ಕಾಂಗ್ರೆಸ್ ಉಲ್ಲಾಯಿಗೆ ಅಭಿಪ್ರಾಯ ವ್ಯತ್ಯಾಸ ಇಜ್ಜಿ ಮಾತೆಲ್ಲ ಒಂಜಾತಿ ಕೆಲಸ ಮಾತೊಂದು ಉಲ್ಲಾರು ಕೊಂಜಿ ಭ್ರಷ್ಟಾಚಾರ ಮುಕ್ತ ಒಂಜಿ ಸಮಾಜ ನಿರ್ಮಾಣ ಮಾಡ್ಕೊಂಡು ಅಶೋಕ್ ಕುಮಾರ್ ರೈ ಪ್ರಯತ್ನ ಮಾಡ್ತಾರೆ ಮಾತೆಲ್ಲ ವಿಶ್ವಾಸ ಉಂಟು. ಕೈತೆ ಓಲು ಪೊಂಡಲ ಬೆಲೆ ಏರಿಕೆಲ್ಲ ಈ BJP ಗೌರ್ಮೆಂಟ್ದ ಭ್ರಷ್ಟಾಚಾರಲ ಬುಕ್ಕ ಧರ್ಮನ ಪತ್ತತ್ತು ಪಾಡ್ನೋಲ್ಲ ಅಂಚಿನ ಮತ ಕಾರ್ಯಕ್ರಮ ನಡ್ತೊಂದಿಲ್ಲ ಅಂಚ ಈ 14 ಜನ ಒಟ್ಟುಲ
ಒರಿ ಅಶೋಕ್ ಕುಮಾರ್ ರೈ ಮಾಂತೆರೆಗಳ ಒಪ್ಪಿಗೆ ನೀಡ್ತಾರೆ, ಹೈಕಮಾಂಡ್ಗಳ ಒಪ್ಪಿಗೆ ನೀಡ್ತಾರೆ. ಇತ್ತೆ ಮಾತೆರೆಗಳ ಒಂದು ಪಕ್ಷಾತೀತವಾತು ಧರ್ಮಾತೀತವಾತು ಸಹಾಯ ಹಸ್ತ ಮಾಡ್ತಾನೆ ಅಂಚೆ 10 ವರ್ಷ ಸಹಾಯ ಹಸ್ತ ಮಾಡ್ತಾರೆ ಜನ ಅಂಚಾಡ್ದಾದ ಆರು ಮೂದಿಯನ್ನೋದು ಗೆಲ್ತಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ್ದು ಈ ಸರಿ ತುಂಬ ಕುತೂಹಲದಲ್ಲಿಂಟು ಸರ್. ಕುತೂಹಲ ಅಂತ ಹೇಳಿದರೆ ಇವಾಗ 3 ಅಭ್ಯರ್ಥಿಗಳಿದ್ದಾರೆ ಅಲ್ಲಿ ಮೈನ ಕೇಂದ್ರ ಬಿಂದುವಾಗಿ. ಅರುಣ್ ಕುಮಾರ್ ಪುತ್ತಿಲ್ ಆಗಿರ್ಬೋದು, ಅಶೋಕ್ ರೈ ಕೋಡಿಂಬಾಡಿ ಆಗಿರ್ಬೋದು, ಅಥವಾ ಆಶಾ ತಿಮ್ಮಪ್ಪರವರಾಗಿರ್ಬೋದು. ಒಂಥರ ಈ ಸರಿ ಏನಂತ ಹೇಳಿದ್ರೆ ಕಾಂಪಿಟೇಷನ್ ಟೈಪಲ್ಲಿ ಹೋಗ್ತಿದೆ. 2 ಪಕ್ಷದವರು ಬಿಟ್ಟು ಕೊಡ್ತಿಲ್ಲ. ಇವನ್ BJP ಆಗಿರಲಿ ಅಥವಾ ಇವರು ಪಕ್ಷೇತರರ ಜೊತೆ ಹಿಂದೂ ಕ್ಯಾಂಡಿಡೇಟ್ಸ್ ಆಗಿರಲಿ, ಹಿಂದೂ ಯುವಕರಾಗಿರಲಿ. ಮತ್ತು ಅಶೋಕ್ ರೈ ಕೋಡಿಂಬಾಡಿ ಅವರು ಕೂಡ ಹಾಗೆ ಬಡವರ ಪರವಾಗಿ ತುಂಬ ಮಾತಾಡ್ತಿದ್ದಾರೆ. ಬಡವರ ಪರವಾಗಿ ಅವರಿಗೆ ಸವಲತ್ತುಗಳನ್ನು ಕೊಡ್ತಿದ್ದಾರೆ, ಅವ್ರ ಜೊತೆ ಇದ್ದಾರೆ. ಹಾಗಾಗಿ ನೋಡಬೇಕು, ತುಂಬ ಒಳ್ಳೆ ರೀತಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಉಂಟು. ಬೇರೆ ಏನು ಸರ್, ಮೂವರ ಸ್ಪರ್ಧೆಯಲ್ಲಿ ಅದೇ ಮೈನಾಗಿ ಡಿಪೆಂಡ್ ಆಗಿರೋದು ಅಲ್ಲಿ. ಇವಾಗ ಹಿಂದುತ್ವದ ಆಧಾರದ ಮೇಲೆ ಮತ್ತು BJP ಅವರ ಆಧಾರದ ಮೇಲೆ ಅವರು ಕಾಂಪಿಟೇಷನ್ ಮಾಡಿದರೆ ಅಶೋಕ್ ರೈ ಕೋಡಿಂಬಾಡಿ ಅವರಿಗೆ ಚಾನ್ಸಸ್ ಇರುತ್ತೆ. ಮತ್ತೊಂದು ಏನಂದರೆ ಅವರು ಬಡವರ ಪರವಾಗಿ ಮಾತಾಡ್ತಿರೋ ಕಾರಣ ಬಡವರ ಓಟ್ ಅವರಿಗೆ ಸಿಕ್ಕಿದರೆ ಅದು ಅವರಿಗೆ ಪ್ಲಸ್ ಪಾಯಿಂಟ್. ಇನ್ನೊಂದು ಏನಂತ ಹೇಳಿದರೆ ಅದೇ ನಮಗೆ ಮುಖ್ಯವಾಗಿ ಅಭ್ಯರ್ಥಿ ಅಂದರೆ ಮಾಮೂಲಾಗಿ ನಮ್ಮ ಕೆಲಸ ಕಾರ್ಯಗಳು ನಡೆಯುವಂಥ ಅಂದರೆ ಎಲ್ಲ ಅಭಿವೃದ್ಧಿ ಆಗುವಂಥ ಅಧಿಕಾರಿ ಅಂದರೆ ಕ್ಯಾಂಡಿಡೇಟ್ ಬೇಕು ನಮಗೆ. ಅದನ್ನು ಬಿಟ್ಟು ಒಂದು ವೈಯಕ್ತಿಕವಾಗಿ ಅವರ ಆಲೋಚನೆಗೆ ತಕ್ಕಂಥ ಅಭ್ಯರ್ಥಿಗಳು ಬೇಡ. ಯಾಕಂದರೆ ನಾವು ಅಭಿವೃದ್ಧಿಯನ್ನು ಕಾಣಬೇಕು. ಮತ್ತು ಏನಂದರೆ ಇನ್ನೂ ಮತದಾರರ ಕೈಯಲ್ಲಿದೆ. ಅವರು ಇಲ್ಲಿ ದಕ್ಷಿಣ ಕನ್ನಡ ಅಂತ ಹೇಳಿದರೆ ಪ್ರಜ್ಞಾವಂತ ಮತದಾರರು ಅಂದರೆ ಎಲ್ಲರೂ ಅವರು ಏನಂತೆಲ್ಲ ಆಲೋಚನೆ ಮಾಡಬೇಕು. ಯಾವ ಅಭ್ಯರ್ಥಿಗೆ ನಾವು ಮತ ಹಾಕಿದರೆ ಯಾವ ರೀತಿ ಇರುತ್ತೆ, ಯಾವ ಅಭ್ಯರ್ಥಿ ನಮಗೆ ಒಳ್ಳೆಯದು, ಯಾವ ಅಭ್ಯರ್ಥಿಯಿಂದ ನಮಗೆ ಕೆಲಸ ಆಗ್ಬೋದು, ಆ ಥರ. ನಮಸ್ಕಾರ. ಇಂಚ ಉಂಡ ಊಟದ ಆಯ್ತು ಗೊತ್ತುಜ್ಜಿ ಪುತ್ತೂರು ಇಂಚ ಉಂಡು ಪುತ್ತೂರುದ ಆಯ್ತು ಗೊತ್ತುಜ್ಜಿ ಊಟ ಮಾಡಿ ರಜ್ಜ ಊಟ ಮಾಡೋಡು ಫೈಟ್ ಉಂಡು 2-3 ಫೈಟ್ ಉಂಡು. ದಳ BJP ದಳ BJP ಕಾಂಗ್ರೆಸ್ ದಳ ಅಭಿವೃದ್ಧಿ ಊರು ಆವತ್ತು ಉಂಡತ ಅವು ಮತ್ತು ಏರೆಂಕ್ಲೆಂಚ ಪನ್ಪುಣ ಮಕ್ಕಳು ಅಕ್ಕಲ ಇಪ್ಪುನತ್ತ ಎಡ್ಡೆ ಮಂತೇರ್ನ ಬುಕ್ಕೋದಾಗಲ ಒಟ್ಟಿಕೊಂಡು ತುಂಬ ಎಡ್ಡೆ ಅಂತ ಇತ್ತಾರಲ್ಲ ತಿಕ್ಕೊಂಡು ಹೋಗ್ಲಿ. ಮೂಳೆ ತೊಂದರೆ ಭಾರಿ ರೈಸ್ ಉಂಟು ಅಂತ 3 ಮೂಜಿ ಮಲ್ಲ ಪಕ್ಷಗಳು ಬೊಕ್ಕ ಒಂಜಿ ಪಕ್ಷೇತರ ಅದು ಭಾರಿ ರೈಸ್ ಉಂಟು ಅಳಿತ ಒವ್ವ ಬರ್ಪುಣೊಂದು ಇತ ಏರಿ 4 ಜನ ಒಟ್ಟು ಏರಾಂಡ್ಲ ಬರೀ ಬರುವೇರಿ ನಮ್ಮ ಕ್ಷೇತ್ರಡು ಏರಿಂದ ಪಣಿಯರ ಆಪುಜಿ ಬುಕ್ಕ ಏರು ನಮ್ಮ ಸಮ ಬಲೊಟ್ಟು ಉಳ್ಳರು BJP ದುಂಬು ಇತ್ತಿಂದು ಆಂಡಾಯ್ತು ಒಂಜಿ ಪಕ್ಷೇತರ ಓಪನ್ ಆಗಿ ಪಕ್ಷೇತರ ಒಂದು ದೆಪ್ಪವು ಅಂಚೇಳಿ ಅಂತ ಎಂಚಂತ ಏರುಂಡು ಆಂಡ 4 ಸಮಬಲ ತೋಜಿ ನೋಡಪ್ಪ ಒಂಜೆ ಲೆಕ್ಕ ಸಮಬಲ ಅಂಚದು ಪಣಿಯರ ಆಪುಜಿ ಆಂಡ ಹೆಚ್ಚಿಗೆ ಜನ ಮನಸ್ಸು ಎಂಚ ಮಾಡ್ತಾರೆ ಅಂಚ ಬರು ಇತ್ತದ ಸರ್ಕಾರ ಮಾತೆಲ್ಲ ಮೆಚ್ಚಿಗೆ ಹಾಪಲೇಕ ಜನಕ್ಕೂ ಬಾಯಿಡಿ ಕೇಳಿದು ಬರ್ಕೊಂಡು ಒಂಜನೇ ಮಾರ್ಗ ಸಂಚಾರದ ಭಾರಿ ಅಂಜಿ ಮಾರ್ಗ ಹಳ್ಳಿಗೆ ಇಲ್ಲಡೆ ಪೂರ ಮಾರ್ಗ ಮಾತ ಆಂಡು ಒಂಜಿ ಬಾಕಿ ಮಟ್ಟಿಲ್ಲ ಮಾತ ಎಡ್ಡೆ ಒಂದುಂಡು ಪಂಡೊಂದು ಉಳ್ಳೇರು ಬುಕ್ಕ ಕೆಲವು ಜನ ಪಂಪೇರಿಗೆ ಎಂಚಕೊಂಡ ಬಡವರದ್ದವರಂದೇ ಪಂಡದುಳ್ಳರಿಗೆ ಇತ್ತದ ಸರ್ಕಾರ ಅಂಚ ಪಂಪುಜಿಗೆ ಮಂತೊಂದೇ ಕಾರ್ಯ ಮಂತೊಂದೇ ಪೋಪುಣೆ ಎಂದು ಪಂಡೊಂದುಳ್ಳೇರು ಬುಕ್ಕ ಕೆಲವು ಜನ ಬಡವರದ್ದವರಿಂದ ಒಂಜೇ ಹಾಕಲಿನ ಭಾಷೆ ಬುಕ್ಕ ಊಲಜ್ಜಿ ಅಂಚ ಬಣ್ಣದುಳ್ಳರು ಅವು ಬಡವರ ಓಟು ಜಾಸ್ತಿ ಉಂಡು ಅಂಚದ ಅವು ನಂಗೆ ಬರ್ಪುಣು ಅನ್ಪಣಿ ಉದ್ದೇಶಕ್ಕೂ ಬಡವರೇ ಉದ್ಧಾರ ಒಂದು ಒಂಜೇ ಪಣ್ಪಣೆ ಬಡವರೇ ಉದ್ಧಾರ ಆವಡನೆ ಕಾಲುಡು ಆಗಲಿ ತಿರುಗು ತೂಪುಜರು ಇತ್ತು ಓಟು ಗಣಗ ಬಡವರೇ ಉದ್ಧಾರ ಒಂಜಿ ಮಲ್ಲ ಒಂಜಿ ಪಾತ್ರ ಒಂದು ಊರ್ದಕಲನ ಬಾಯಿಡು ಬರ್ಪಣ ಪಾತ್ರ ಒಂದು ಯಾನ್ ಪಣ್ಪಣ ಹತ್ತು ಅಂಚೆ ಉಂಡು ಬುಕ್ಕ ಲೋಕ ತೂಪುಲೆಗಳು ಇತ ರಾಜ್ಯ ಸರ್ಕಾರ ಬುಡುಕ ಕೇಂದ್ರ ಭಾರಿ ನರಮನೆ ಒಂಜಿ ಭಾರಿ ಕೇಂದ್ರ ಸರ್ಕಾರ ಭಾರಿ ಖುಷಿ ಆತಂದು ಮೋದಿ ಸರ್ಕಾರ ಭಾರಿ ದೇಶನ ಎಡ್ಡೆ ಮಾಡ್ಕೊಂಡು ಬಡವರೇ ಉದ್ಧಾರ ಮಾತ್ರ ದೇಶ ಉದ್ಧಾರದೊಟ್ಟಿಗೆ ಬಡವರ ಉದ್ಧಾರ ಆಗೋಡು ಐತೆ ಕೆಲವು ಮೀಸಲಾತಿ ಬತ್ತುಂಡು ಅವು ಮತ್ತು ಕೇಂದ್ರ ಸರ್ಕಾರದ ಒಂದು ವಿವರವಾದ ಪಂಡ್ಪಂಡು ಇಂಜೈಪು
ಐದು ಮಾತ್ರ ಪಂಡ ಉಂಟು ಆವಂದು ಆವಾಗ ಹೆಚ್ಚಿಗೆ ಜನಕ್ಕೇನು ಅಭಿಪ್ರಾಯ ಚಂಡ ಇಚ್ಛಿದ ಸರ್ಕಾರ ತೊಂದರೆ ಇದ್ದಿ ರಾಜ್ಯ ಸರ್ಕಾರ ಕೇಂದ್ರ ಭಾರಿ ಕೆಲಸ ಮಂಟುಂಡು ಉನ್ನತ ಮಟ್ಟಡು ಇಡೀ ನಮ್ಮ ರಾಷ್ಟ್ರಕ್ಕೆ ಬಂದೈತಿ ಪಿದೈ ರಾಷ್ಟ್ರಗಳ ಪೂರ ಪುದರಗೊಣತ್ತುಂಡು ಮೋದಿನಂಡ ಪಿದೈ ರಾಷ್ಟ್ರಗಳಿಗೆ ಕೂಡ ಒಂಜಿ ಭಾರಿ ಮಲ್ಲ ಒಂಜಿ ಜನದ ಆತುಪುಂಡು ಒಂಡ ಆತ ಮಟ್ಟದ ಮಹತ್ವ ಆರೆಗೆ ಉಂಡು ಒಂದು ಅಂತ ನಾನು ತುಂಬ ಎಂತ ತೂಕ ಮಾತೆಲ್ಲ ಮನಸ್ಸೆಂಚಂದು ಎಲ್ಲ ಪದವಿ ಗೊತ್ತಾವತ್ತ ಆತಿ ಹೌದು ಪುತ್ತೂರದ ಬಗ್ಗೆ ಬಾರಿ ಪೈಟುಂಡಿ ಸರ್ ಕೆಂಚ ಅಂದು ಊರ್ದ ಅಭಿವೃದ್ಧಿ ಯಾವೊಂದುಂಡು ನಂಚನೆಗೆ ಅಂದು ಜೋರು ಸರ್ತಿ ನಮ್ಮ ಆಸಕ್ತಿ ತಿಮ್ಮಕ್ಕನ ಕೇಳೊಂದುಂಡು ఒక నా పుత్తులను అంతే ఒక మళ్ళీ ఎర్ల ఇచ్చి ಪುತ್ತೂರ್ಡು ಪೂರ ಅವ್ಯವಸ್ಥೆ ಮಾಲ್ತು ಮಾಡ್ತಾರೆ ವ್ಯವಸ್ಥೆನೇ ಇಜ್ಜಂತೆ ಐತೆ ಮುರಾನಿ ಮುಟ್ಟ ಬಿ ಜೆ ಪಿ ಇತ್ತನ ಜನನು ಕಾಂಗ್ರೆಸ್ಗೆ ಮಾಡಿದ್ದಾರೆ ಕಾಂಗ್ರೆಸ್ ಬಿ ಜೆ ಪಿ ಏತ ಬೆಂದೊಂದು ಇತ್ತನಾಗ್ಲೇನು ಬಿಡೋದು ಒಂಜಿ ಪಂಜಾವ್ಗೂ MLA ಸೀಟ್ ಕೊಡ್ತಾರೆ ಕುರ್ನೆಗೆ ತಪ್ಪು ಅನ್ಪುಜಿ ದಯಪಡ್ಡ ಒಂಜಿ ಜಿಲ್ಲಾ ಪಂಚಾಯತ್ ದುಂಬರೋ ಕೊಡ್ತಾರೆ ಪೂರ ಕೊರ್ದಿಪ್ಪನಾಗ ಬುಕ್ಕಲ್ಲಿ ಅಕ್ಲಿಗೆ ಕೊರ್ಪುನತ್ತು ಬೇತ ಹೊಸ ಹೊಸ ಒಂಜಿ ಲೀಡರ್ನಾಗ್ಲೇನು ಉತ್ಪಾತಿ ಮಾಡಿ ಪಡಿತಾನೆ ಬೇರೆ ಬಿ ಜೆ ಪಿ ಮಾಡಿ ಪಡಿತಾನೆ ಮೆಕ್ಲೆ ದನ ಮಲ್ತೇರು ಪಂಡ ಒಂಜಿ ಎಡ್ಡೆ ಒಂಜಿ ಏಪುಲು ಇಜ್ಜಿಂದು ಏನು ಪನ್ಪುನತ್ತು ಪಂಜಾವು ಏಪುಲು ಇಜ್ಜೇರಿಂದ ಏನು ಪನ್ಪುನತ್ತು ಬಟ್ ಆನ ಒಂಜಿ ಎಡ್ಡೆ ಒಂಜಿ ಜನಕ್ಕುಲೆಗ್ ಮೂಮೆಂಟ್ ಇತ್ತನ ಒಂಜಿ ಒಂದು ಆಣ ಅಂಜು ಕೊರಡು ನಿತ್ತನಂದು ಎನ್ನ ಒಂಜಿ ಅಭಿಪ್ರಾಯ ಬಿ ಜೆ ಪಿಡ್ ಪಕ್ಷೇತರ ಅಭ್ಯರ್ಥಿ ಬಹುಶಃ ಬಾ ಒಂಜಿ ಜೀವನ ಆನ ಇಡೀ ಒಂಜಿ ಹಿಂದುತ್ವಕ್ಕೆ ಬಡತ ಹೋರಾಡ್ನ ಒಂಜಿ ಜನ ಆರೇನಲ್ಲಿ ಒಂಜಿ ಚೂರು ಪರಿಗಣಿಸ ಹೊಡಿತಾನೆ ಇಜ್ಜಿ ನಾನು ಆರೇನು ಕನ್ಸಲ್ಟ್ ಹೊಡಿತಾನೆ ಇಂತ ಆರೆ ಓಲ ಇಜ್ಜಂದ ಏಕಾಏಕಿ ಡಿಸೆಂದು ತೊಗೊಂಡು ಮಕ್ಕಳು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಾಲೂಕು ಒಂಚೂರು ಡಿಸ್ಕಸ್ ಮಾಡ್ತಾವೆ ನೋಡು ಇಜ್ಜಿ ನಾನು ಮುಲ್ಪ ಒಂಜಿ ಬಿ ಜೆ ಪಿ ಬೆಂದನಾಗ್ಲಿರು ಈ ಜನ ಕಾಂಗ್ರೆಸ್ ಹಿಡಿತೆ ಏತೋ ಜನ ದುಂಬು ಲೀಡರ್ನಾಗ್ಲಿದ್ದಾರೆ ಆಗ್ಲೇನು ಪೂರ ಬಿಡೋದು ಒಂಜಿ 2 ತಿಂಗಳು ದುಂಬು ಹತ್ತನ ಜನ ಕೊರಿಯರು ಇಂದು ಪೂರ ವ್ಯವಸ್ಥೆ ಅನ್ಪುಜಿ ಇಂದು ಪೂರ ಒಂಜಿ ಸ್ವಂತತಿಗೆ ಸ್ವಾರ್ಥದ ರೂಪೋಟು ಒಂದು ಪೋಂದುಂಡು ರಾಜಕೀಯ ವ್ಯವಸ್ಥೆ ಸರಿ ಇಜ್ಜಿ ಅನ್ಪನ ಯಾಕಂದ್ರೆ ಏನು ಬಜಿ ಬಿ ಜೆ ಪಿನ ಮಾತ್ರ ಪನ್ಪನದ್ದು ಏನು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಏತೋ ಜನ ಲೀಡರ್ನಾಗ್ಲಿದ್ದಾರೆ ಏನೋ ಫ್ರೆಂಡೇ ಇರ್ತಾರೆ ಯಮುನಾ ಸೆಟ್ರಿ ಏಪರ್ದು ಬುಕ್ ಪುಡೇರು ಒಂದುಲ್ಲೇರು ಬಹುಶಃ ಆಗ್ಲೇನು ಪುರ ಒಂಚೂರು ಪರಿಗಣಿಸ ಹೊಡಿತಂದು ಅಶೋಕರೈ ಅನ್ನೋದಲ್ಲ ಆಂಟಿ ಹತ್ತು ಅರುಣೇರಿ ಆಂಟಿ ಹತ್ತು ಜನ ಈ ಪುಂಜೋವು ಆಂಟಿ ಹತ್ತು ಬಟ್ ಅಂಡೆ ವ್ಯವಸ್ಥೆಯಲ್ಲಿ ಒಂದು ಇಂಚಾನೆ ಎಂದು ರಿಸಲ್ಟ್ ಪೂರ ಓಟ್ಲು ಪೂರ ಸ್ಪ್ಲಿಟ್ ಆಪ ತ್ರಿಕೋಣ ಇಜ್ಜಿ ದಟ್ ಒಂದುಲ ಮುಸ್ಲಿಮ್ಸ್ಲ ಪಾಡ್ದಿರತ್ತ ಸಾಪಿ ಬೆಲ್ಲ ಕಾಂಗ್ರೆಸ್ ಇಟ್ಲ ಒಂಚೂರು ಸ್ಪ್ಲಿಟ್ ಆಪುಂಡು ಪೂರ ಇಟ್ಲ ಸ್ಪ್ಲಿಟ್ ಆಪುಂಡು ಹೂಲ ಗಟ್ಟಿದೆಟ್ಟು ಹೂಲ ಇಜ್ಜಿ ಅವ್ರು ರಿಸಲ್ಟ್ ಬತ್ತನೇ ಹಿಡಿದು ಬುಕ್ಕನೇ ಪನ್ನೋಡಾತ್ತೆ Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ